ಹಲೋ ನಮಸ್ತೆ ಎಲ್ರಿಗೂ. ಎಷ್ಟು ಖರ್ಚಾದರೂ ಅಡ್ಡಿಯಿಲ್ಲ. ಏಜ್ ಸೈನ್ಸನ್ನು ಕಮ್ಮಿ ಮಾಡುವಂಥ ಅಂದರೆ ಮುಖದಲ್ಲಿ ನೆರಿಗೆ ಬೀಳೋದಿರ್ಬೋದು, ಸುಕ್ಕು ಬೀಳೋದಿರ್ಬೋದು, ರಿಂಕಲ್ಸ್ ಇರ್ಬೋದು, ಸ್ಕಿನ್ ಜೋತ್ ಬೀಳೋದಿರ್ಬೋದು, ಇದೆಲ್ಲದನ್ನು ಕಮ್ಮಿ ಮಾಡಿ ಸ್ಕಿನ್ನನ್ನು ಫರ್ಮ್ ಮಾಡುವಂಥ ಯೂತ್ಫುಲ್ ಲುಕ್ ಕೊಡುವಂಥ ಯಾವುದಾದ್ರೂ ಬೆಸ್ಟ್ ಕ್ರೀಮ್ ಇದ್ದರೆ ಹೇಳಿ ಅನ್ನೋರಿಗೆ ಇವತ್ತೊಂದು ಅದ್ಭುತವಾಗಿರುವಂಥ ಪ್ರಾಡಕ್ಟ್ ಬಗ್ಗೆ, ಲಕ್ಸುರಿಯಸ್ ಪ್ರಾಡಕ್ಟ್ ಬಗ್ಗೆ ನಾನು ಹೇಳ್ತಾ ಇದ್ದೇನೆ. ನ್ಯಾಷನಲ್ ಲೆವೆಲಲ್ಲಿ ಅಂದರೆ ಟಾಪ್ ರೆಕಗ್ನೈಸ್ಡ್ ಬ್ಯೂಟಿ ಬ್ರ್ಯಾಂಡ್ ಇದು ಎಸ್ಟಿ ಲೌಡರ್ ಅಂತ ಅಂದ್ಬಿಟ್ಟು ಅವ್ರದ್ದು ರಿವಿಟಲೈಸಿಂಗ್ ಸುಪ್ರೀಂ ಪ್ಲಸ್ ಯೂತ್ ಪವರ್ ಸಾಫ್ಟ್ ಕ್ರೀಮ್ ಅಂತ ಇದೆ. ಈ ಕ್ರೀಮ್ದು ಲಿಂಕ್ ಬೇಕು ಅಂತಂದರೆ ಇನ್ಸ್ಟಾದಲ್ಲಿ ನೀವು ನನ್ನ ವಿಡಿಯೋನ ನೋಡೋದಿದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ಅಥವಾ ನಾನು ಇದರಲ್ಲಿ ಟೆಕ್ಸ್ಟಲ್ಲಿ ಹಾಕಿರ್ತೇನೆ. ಈ ಕ್ರೀಮ್ ನಿಮಗೆ ಬೆಸ್ಟ್ ರಿಸಲ್ಟನ್ನು ಕೊಡುತ್ತೆ. ಇದು ಯಾಕಂತಂದರೆ ಇದು 3 ಕೆಲಸನ ಒಟ್ಟಿಗೆ ಮಾಡೋದು. ಒಂದು, ನಿಮ್ಮ ಸ್ಕಿನ್ನನ್ನು ಡೀಪಾಗಿ ಹೈಡ್ರೇಟ್ ಮಾಡುತ್ತೆ. ಸ್ಕಿನ್ ಡೀಪ್ ಹೈಡ್ರೇಟ್ ಆಗೋದ್ರಿಂದ ಏಜ್ ಸೈನ್ಸ್ ಇದೆಯಲ್ವಾ, ಅದು ಕಮ್ಮಿ ಆಗುತ್ತೆ. ಅಂದರೆ ನಮ್ಮ ಮುಖದಲ್ಲಿ ನೀರಿನ ಅಂಶ ಅಥವಾ ಎಣ್ಣೆ ಅಂಶ ಏನಿದೆ ಅದು ಕಮ್ಮಿ ಆದರೆ ಸ್ಕಿನ್ ಡ್ರೈ ಆಗುತ್ತೆ, ಸುಕ್ಕು ಬೀಳುತ್ತೆ, ಸ್ಕಿನ್ ಡೆನ್ಸಿಟಿ ಕಮ್ಮಿ ಆಗುತ್ತೆ, ಮುಖ ಜೋತ್ ಬೀಳೋಕ್ಕೆ ಶುರುವಾಗುತ್ತೆ. ಅದೆಲ್ಲದನ್ನು ಕಮ್ಮಿ ಮಾಡುವಂಥ, ಡೀಪ್ ಹೈಡ್ರೇಟ್ ಆಗಿ ಇಡುವಂಥ, ಆಲ್ಮೋಸ್ಟ್ ನಿಮಗೊಂದು 72 ಅವರ್ಸ್ ನಿಮ್ಮ ಸ್ಕಿನ್ನನ್ನು ಇದು ಡೀಪ್ ಹೈಡ್ರೇಟ್ ಆಗಿರುತ್ತೆ. ನಿಮ್ಗೆ ಹಚ್ಚಿದಾಗ ಲಕ್ಸುರಿಯಸ್ ಅದು ಎಕ್ಸ್ಪೆನ್ಸಿವ್ ಫೀಲ್ ಕೊಡುತ್ತೆ. ಸ್ಕಿನ್ ಅಂದರೆ ತುಂಬ ಸಾಫ್ಟ್ ಕ್ರೀಮ್ ಬೇಸ್ಡ್ ಮತ್ತು ಬೆಸ್ಟ್ ಫಾರ್ಮುಲನ್ನು ಉಪಯೋಗ ಮಾಡೋದ್ರಿಂದ ಈ ಕ್ರೀಮನ್ನು ಹಚ್ಚಿದ ನಂತರ ನೀವು ನೆಕ್ಸ್ಟ್ ಡೇ ಮಾರ್ನಿಂಗ್ ನೋಡಿದಾಗ ನಿಮಗೆ ಸಿಕ್ಕಾಪಟ್ಟೆ ಒಳ್ಳೆ ಫೀಲ್ ಸಿಗುತ್ತೆ. ಮುಖ ತುಂಬ ಗ್ಲೋ ಆದಾಗ ಅನಿಸುತ್ತೆ, ಫ್ರೆಶ್ ಆದಾಗ ಅನಿಸುತ್ತೆ, ನಿಮ್ಗೆ ಒಳ್ಳೆ ಕ್ಲಾಸಿ ಲುಕ್ ಕೂಡ ಕೊಡುತ್ತೆ. ಇನ್ನೊಂದು ಏನು ಅಂತಂದರೆ ಇದು ನಮ್ಮ ಲುಕ್ ಮಾಡೋದಿದ್ರೆ ಅದರ ಬೇಸ್ ಆಗಿ ಅಂದರೆ ನಾವು ಪ್ರೈಮರಿನ ಹಚ್ತೀವಿ ಆ ಥರ ಕೂಡ ಉಪಯೋಗ ಮಾಡ್ಬೋದು. ಯಾಕಂತಂದರೆ ತುಂಬ ಸಾಫ್ಟ್ ಆಗಿರೋದ್ರಿಂದ ಮೇಕಪ್ ಸಿಕ್ಕಾಪಟ್ಟೆ ನಿಮಗೆ ತುಂಬ ಚೆನ್ನಾಗಿ ಸ್ಕಿನ್ ಮೇಲೆ ಸೆಟ್ ಆಗೋ ಥರ, ಟೋನ್ಡ್ ಆಗಿರೋ ಥರ ರಿಚ್ ಲುಕ್ಕನ್ನು ಈ ಕ್ರೀಮ್ ಕೊಡುತ್ತೆ. ಈ ಕ್ರೀಮಲ್ಲಿ ಮುರಿಂಗಾ ಎಕ್ಸ್ಟ್ರಾಕ್ಟ್, ದಾಸವಾಳದ ಎಕ್ಸ್ಟ್ರಾಕ್ಟ್ ಮತ್ತು ನಿಮಗೆ ಮಾರ್ನಿಂಗ್ ಬ್ಲೂಮ್ ಅಂತ ಇದೆ ಒಂದು ಫ್ಲವರ್, ಇದ್ರದ್ದು ಎಕ್ಸ್ಟ್ರಾಕ್ಟ್ ಇರೋದ್ರಿಂದ ಆ ಎಲ್ಲ ಏಜ್ ಸೈನ್ಸನ್ನು ಇದು ಕಡಿಮೆ ಮಾಡುತ್ತೆ. ಸ್ವಲ್ಪ ಕಾಸ್ಟ್ಲಿನೇ ಆದರೆ ಬೆಸ್ಟ್ ಕ್ವಾಲಿಟಿದು, ಬೆಸ್ಟ್ ಸ್ಟ್ಯಾಂಡರ್ಡ್ ಇರುವಂಥದ್ದು, ಇಂಟರ್ನ್ಯಾಷನಲ್ ಕ್ರೀಮ್ ಇದು, ಒಳ್ಳೆ ರಿಸಲ್ಟ್ ಕೊಡುವಂಥದ್ದು. ಇದನ್ನೇ ಬೈ ಮಾಡಿ ಅಂತ ನಾನೇನು ರೆಕಮೆಂಡ್ ಮಾಡ್ತಾ ಇಲ್ಲ. ಆದರೆ ನಿಮಗೆ ಒಳ್ಳೆ ಕ್ರೀಮ್ ಬೇಕು, ಬೆಸ್ಟ್ ಬ್ರ್ಯಾಂಡ್ ಬೇಕು ಅನ್ನೋರು ಇದನ್ನು ಖಂಡಿತವಾಗ್ಲೂ ಆರಾಮ್ಸೆ ಬೈ ಮಾಡ್ಬೋದು. ಹಚ್ಚೋಕ್ಕಿಂತ ಮುಂಚೆ ನೀವು ಯಾವತ್ತೂ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ. ದಿನಕ್ಕೆ 2 ಸರಿ ಇದನ್ನು ಉಪಯೋಗ ಮಾಡಿದ್ರೆ ಅದ್ಭುತವಾಗಿರುವಂಥ ರಿಸಲ್ಟ್ ಸಿಗುತ್ತೆ. ಮಾರ್ನಿಂಗ್ ಬೆಳಗ್ಗೆ ಮುಖ ತೊಳೆದು ನೀವು ಕ್ಲೀನಾಗಿ ನಿಮ್ಮದು ರೆಗ್ಯುಲರ್ ಟೋನರ್ ಏನಾದರೂ ಹಚ್ಚೋದಿದ್ರೆ ಹಚ್ಬಿಟ್ಟು ಈ ಕ್ರೀಮನ್ನು ಹಚ್ಬೋದು. ಅದಾದ ನಂತರ ಸನ್ಸ್ಕ್ರೀನಿಂದ ಲೇಯರ್ ಅಪ್ ಮಾಡ್ಕೋಬೋದು. ಇದು ಸನ್ಸ್ಕ್ರೀನ್ ಲೋಷನ್ ಏನು ರೀಪ್ಲೇಸ್ ಮಾಡಲ್ಲ. ಅದಾದ ನಂತರ ಮೇಕಪ್ ಮಾಡ್ಕೋಬೋದು. ರಾತ್ರಿ ಮಲಗೋಕ್ಕಿಂತ ಮುಂಚೆ ಮುಖ ತೊಳೆದು ಕ್ಲೀನಾಗಿ ಈ ಕ್ರೀಮನ್ನು ಒಂದು ಸ್ವಲ್ಪ ಜಾಸ್ತಿ ತಿಕ್ ಲೇಯರಲ್ಲಿ ಹಚ್ಕೊಳ್ಳಿ. ಯಾಕಂತಂದರೆ ರಾತ್ರಿ ನಿಮ್ಮ ಮುಖ ರಿಪೇರ್ ಆಗುತ್ತೆ ಚೆನ್ನಾಗಿ. ಆದ್ದರಿಂದ ಸ್ವಲ್ಪ ತಿಕ್ಕಾಗಿ ಹಚ್ಚೋದ್ರಿಂದ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ರಾತ್ರಿ ಒಂದು ಸಲ ಹಚ್ಚಿದ್ರೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಎಲ್ಲ ಟೈಪ್ ಆಫ್ ಸ್ಕಿನ್ ಅವರಿಗೂ ಇದು ಸೇಫ್, ತುಂಬ ಚೆನ್ನಾಗಿದೆ. ಫೀಡ್ಬ್ಯಾಕ್ ಚೆಕ್ ಮಾಡ್ಕೊಂಡು ಬೈ ಮಾಡಿ, ಬ್ರ್ಯಾಂಡ್ ಕರೆಕ್ಟ್ ಆಗಿದೆಯಾ ಅನ್ನೋದನ್ನು ಚೆಕ್ ಮಾಡ್ಕೊಂಡು ಬೈ ಮಾಡಿ. ಹಚ್ಚೋಕ್ಕಿಂತ ಮುಂಚೆ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟರಲ್ಲಿ ಲೈಕ್ ಮಾಡಿ, ನಿಮ್ಮ ಹತ್ರ ನೋಡೋಲ್ಲ ಬೇರೆ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಎಲ್ರಿಗೂ.